ಬೈಂದೂರು ಎಡಮುಗೆಯ ಉದಯಗಾಣಿಗ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನಿಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರು ಕೊಲೆಗೆ ಕುಮ್ಮಕ್ಕು ನೀಡಿದ ಆರೋಪವನ್ನು ಹೊತ್ತಿದ್ದು ಬಿಜೆಪಿಯ ಪ್ರಭಾವಿ ನಾಯಕ ಬಾಲಚಂದ್ರ ಭಟ್ ಮತ್ತು ರಾಜೇಶ್ ಭಟ್ ಬಂಧಿತರು. ಜೂನ್ 5ರಂದು ರಾತ್ರಿ 8 ಗಂಟೆ ಸುಮಾರಿಗೆ ಉದಯ್ ಅವರ ಮೇಲೆ ಎಡಮುಗಿಯ ಹೊಸಬಾಳಿನಲ್ಲಿ ಕಾರು ಹತ್ತಿಸಿ ದೊಣ್ಣೆಯಿಂದ ಹೊಡೆದು ಕೊಲೆ ಮಾಡಲಾಗಿತ್ತು. ಪ್ರಮುಖ ಆರೋಪಿ ಎಡಮುಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಾಣೇಶ್ ಯಡಿಯಾಲ್ನನ್ನ ಭಾನುವಾರವೇ ಬಂಧಿಸಲಾಗಿತ್ತು. ಕೊಳವೆಬಾವಿ ವಿಚಾರದಲ್ಲಿ ಉಂಟಾದ ವೈಮನಸ್ಸು ಹಾಗೂ ಲಾಕ್ಡೌನ್ ಸಂಬಂಧಿಸಿದಂತೆ ಉದಯ್ ಅವರು ವಾಟ್ಸಾಪ್ನಲ್ಲಿ ಹಾಕಿದ ಸ್ಟೇಟಸ್ ಕೊಲೆಗೆ ಪ್ರಮುಖ ಕಾರಣವಾಗಿದೆ. ಕೊಲೆ ನಡೆದ ವೇಳೆ ಈ ಮೂವರಲ್ಲದೆ ಇನ್ನಷ್ಟು ಮಂದಿ ಸ್ಥಳದಲ್ಲಿದ್ದರೆನ್ನುವ ಶಂಕೆ ವ್ಯಕ್ತವಾಗಿದ್ದು ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ.